ಪಂಚತನ್ನು ನಿಂತುಕೊಂಡಿದ್ದೇವೆ. ಹೊರಟು ಬಂದಂತಹ ಕಾರ್ಯಕಾರಣಗಳು ಪಾಲಿಸಬೇಕು. ಕಾಪಾಡು ಪ್ರಭು ಕಾಪಾಡು. ಈ ಪ್ರಪಂಚದಲ್ಲಿ ಬದುಕುವ ಹಕ್ಕು ಪ್ರತಿಯೊಂದು ಜೀವಿಗೂ. ರಾಕ್ಷಸರಾದ ನಮ್ಮ ಬದುಕಿಗೆ ಮುಳ್ಳಾದವರು ಆ ದೇವತೆಗಳು. ಶಕ್ತಿಯಿಂದಾಗದಿದ್ದರೆ ಯುಕ್ತಿಯಿಂದಾದರೆ ದೈತ್ಯದ ಮನಕ್ಕೆ ತೊಡಗುತ್ತಾರೆ. ಅಂತಹ ದೇವತೆಗಳಿಂದ ಮುಕ್ತವಾಗಿ ಬದುಕುವುದಕ್ಕೆ ಈ ಸಮುದ್ರದಾಳದಲ್ಲಿ ಮನೆಯನ್ನು ಮಾಡಿದ್ದೇವೆ. ನಾನೇ ಪಂಚಜ, ಅಪ್ಪ ಸಂಹ್ಲಾದ. ಬಾಗಿ ಬದುಕುವ ಬದುಕು ಬೇಡ, ಸ್ವಾಭಿಮಾನದ ಬದುಕಿಗಾಗಿ ಅದೆಷ್ಟೋ ಧನುಜ ವೀರರನ್ನು ಒಟ್ಟುಗೂಡಿಸಿ ನಮ್ಮದೇ ಆದ ಜಲಗತ ಸಾಮ್ರಾಜ್ಯ ಮಾಡಿದ್ದೇವೆ. ಏನಂತೆ ವರ್ತಮಾನ? ನಮ್ಮಷ್ಟಕ್ಕೆ ನಾವು ಬದುಕುತ್ತಿರುವಾಗ ನಮ್ಮನ್ನು ಕೆಣಕುವುದಕ್ಕೆ ವರುಣ ಬಂದನೆ. ನನಗೆ ಸರಿಯಾದ ಉತ್ತರ ಕೊಡಲೇಬೇಕು. ಎಲ್ಲಿ ನಮ್ಮ ಧನುಜ ವೀರರು? ಬರೇ ಸಭೆಗೆ.
ಸೇನಾಧಿಗಳೇ ಕರೆಸಿಕೊಳ್ಳುವುದಕ್ಕೆ ಬಲವಾದ ಕಾರಣ ಉಂಟು. ವರುಣ ಹಾಗೂ ಅವನ ಸೇನೆಯು ನಮ್ಮ ಪುರಕ್ಕೆ ದಾಳಿ ಮಾಡಿದೆ. ಬಂದವರನ್ನು ಎದುರಿಸಬೇಕು. ಏನು ನಿಮ್ಮ ಅಭಿಪ್ರಾಯ? ಸೇನಾಧಿಗಳೇ, ನಿಮ್ಮ ವೀರವಾಣಿಯನ್ನು ಕೇಳಿ ಸಂತೋಷವಾಯಿತು. ತಡ ಮಾಡುವುದಲ್ಲ, ಹತ್ತ ಕಡೆ ಸಾಗೋಣ. ವರುಣ ಅಂದುಕೊಂಡಿದ್ದೇವೆ. ಹೊರಡು ಬಂದ ಕಾರ್ಯಕಾರಣಗಳು ಆಲಿಸಬೇಕು. ಕೇಳಿ ವರುಣನು ಮೌನಿ ಶ್ರೇಷ್ಠ ಜಗದ್ರಕ್ಷಕ ಪಾಲಿಸಿದಂದೇ ಪಾಲಿಸಿ. ಕ್ಷಮಾಗುಣಕ್ಕೆ ಭೂಮಿಯಾದರೆ ಗಾಂಭೀರ್ಯಕ್ಕೆ ಸಾಗರವೇ ಆಕರ. ಪ್ರಪಂಚದಲ್ಲಿ 7 ಮಹಾಸಾಗರಗಳಿವೆ. ಅದಕ್ಕೆ ವರುಣ ದೇವನಾದ ನಾನೇ ಅಧಿಪತಿಯಾಗಿದ್ದೇನೆ. ಸರ್ವತೀರ್ಥಗಳು ನನ್ನೊಡಲಲ್ಲಿದೆ. ಲೋಕ 3ಕ್ಕೆ ಕ್ಷೇಮಕಾರಕವಾದ ಕರ್ಮವನ್ನು ಎಸಗುತ್ತಾ ಇದ್ದೇನೆ. ಆದರೆ ನಾರದರು ಆಡಿದಂತಹ ಮಾತೇನು? ಪಂಚಜನ ಎನ್ನುವಂತಹ ರಾಕ್ಷಸ ಈ ಪ್ರವಾಸ ಕ್ಷೇತ್ರದಲ್ಲಿ ದುಷ್ಟ ಕೆಲಸವನ್ನು ಮಾಡುತ್ತಾ ಇದ್ದಾನೆ. ಅವನ ನಿರ್ನಾಮ ಆಗಲೇಬೇಕು. ಎಲ್ಲಿ ನಮ್ಮವರು ಬರಲಿಸಬೇಕು.
ಹಾ. ನಮ್ಮಿಂದ ಏನಾಗಬೇಕು ತಿಳಿಸಿ ವರ್ಣದೇವ. ಜ್ಯೋತಿ ಇದು ಸುಜ್ಯೋತಿಯ ನಮನಗಳು. ಏನಯ್ಯ? ಅಯಚಿತವಾದ ನಿಮ್ಮ ಕರೆ. ಹಾ. ಅದಕ್ಕುತ್ತರವಾಗಿ ಬಂದಿದ್ದೇನೆ. ಹಾ. ನಮ್ಮಿಂದ ಏನಾಗಬೇಕು ತಿಳಿಸಿ ವೀರರೇ, ವರ್ಣದೇವ. ದಾನದಲ್ಲಿ ಮನೆ ಮಾಡಿಕೊಂಡ ಹಾ. ಪಂಚದನೆನ್ನುವಂತಹ ದಾನವನು ಹಾ. ಪ್ರಮತ್ತನಾಗಿದ್ದಾನಂತೆ. ಹಾ. ಅವನ ವಧೆ ಆಗಲೇಬೇಕು. ಹಾ. ಸಾಗೋಣ ಅತ್ತಗಡೆಗೆ. ಹಾಗೇ ಆಗಲಿ.
ಎಲ್ಲೆಲ್ಲ ವರುಣ ದರ್ಪವೇರಿ. ಎಲ್ಲೆಲ್ಲ ವರುಣ ದರ್ಪವೇರಿ ಅಲಂಕಾರಿ ಬಂದೆಯೋ. ಎಲ್ಲ ಹಕ್ಕಿಯನ್ನು ಕದ್ದು ಕರೆದು ಚಲುವೆಯೆಂದು ಹೋದೆಯೋ. ಅದಿಲೇ ವರುಣ. ಏನಿಲ್ಲ ಸಂಗ್ರಾಮಕ್ಕೆ ಬಂದೆಯ ಲೇಸಾಯ್ತು ನೀನು ರತ್ನಾಕರ ಎನ್ನುವ ದರ್ಪಣಿನ ತಲೆಗೇರಿದೆ ಅದನ್ನು ಇಳಿಸುವುದಕ್ಕಾಗಿ ಬಂದವ ನಾನೇ ಪಂಚಜನ. ನನ್ನ ಸಾಮರ್ಥ್ಯ ಏನೆಂಬುದು ನನ್ನಲ್ಲಿ ತೋರಿಸು. ಈ ಪಂಚಜನ ಸಾಮರ್ಥ್ಯ ಏನೆಂಬುದು ನಾನು ತೋರಿಸುತ್ತೇನೆ. ಏನಿಲ್ಲ ಸರದಿಯೊಳಗಡೆ ತನ್ನ ಹಸುರು ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ಮೆರೆದುದಲ್ಲದೆ ಈ ಪ್ರವಾಸ ಕ್ಷೇತ್ರಕ್ಕೆ ಬಂದ ಜನರನ್ನೆಲ್ಲ ತಿಂದು ತೆಗುತ್ತಾ ಇದ್ದ. ಹೌದು ಇಂದ ಉದರ ಸೀಳುತ್ತೇನೆ. ಮುಚ್ಚು ಬಾಯ್. ಏನಲ್ಲ ವನವಿಪಾಲ ನೀನು ಲೋಕಪಾಲಲ್ಲವಲ್ಲ. ನೀನು ಬಿಡು ಜಲದಿಶಾಯನೇ ಬಂದನು ಲಕ್ಷ್ಯವಲ್ಲ. ಇಂದು ನಿನ್ನನ್ನು ಸೋಲಿಸಿ ಈ ಸಿಂಧು ಮತ್ತೆ ಅಧಿಕಾರವನ್ನು ನಾನು ಪಡೆಯೋಕೆ ಯಾರು ಬರ್ತಾರೆ ನೋಡಿದೆ. ಬಾ ಮುಂದೆ.
ಇದ್ದೇನೆ ಓಡಿ ಹೋಗಿ. ಇನ್ನು ಮುಂದೆ ಇಲ್ಲಿ ಅಧಿಕಾರ ನನಗೆ. ಆದರೆ ಒಂದು, ಈ ಅಧಿಕಾರ ಯಾರಿಗೆ ಬೇಕು ಹೇಳಿ, ಆ ವರುಣನೇ ನಮ್ಮ ಕೈ ಕೆಳಗೆ ಆಳ್ವಿಕೆಯನ್ನು ಮಾಡಲಿ. ನಾವು ನಮ್ಮ ತಾಣದತ್ತ ಸಾಗೋಣ. ಪರಮ ಪವಿತ್ರವಾದ ಕಾಶಿ ಕ್ಷೇತ್ರವಿದು. ಇಲ್ಲಿ ಗುರುಕುಲವೊಂದನ್ನು ನಿರ್ಮಿಸಿ ಸಾಂದೀಪನಿ ನಾಮಕನಾದ ನಾನು ವಿದ್ಯಾಭ್ಯಾಸವನ್ನು ನೀಡುತ್ತಾ ಬಂದಿದ್ದೇನೆ. ಮಗನಾದ ಮಣಿಕರ್ಣನ ಜೊತೆ ಸಾಂಸಾರಿಕ ತೃಪ್ತಿಯನ್ನು ಪಡೆದಿದ್ದೇನೆ. ಆದರೆ ಏಕೋ ಏನು ನಿನ್ನ ಮುಖಭಾವದಲ್ಲಿ ವ್ಯತ್ಯಾಸ ಕಾಣುತ್ತಿದೆಯಲ್ಲ, ಯಾಕೆ, ಏನು ವಿಚಾರ? ಸ್ವಾಮಿ, ಸಾಗಬೋದಿನಿ, ಸಾವಿರಾರು ಮಂದಿಗೆ ವಿದ್ಯಾದಾನ ನೀಡುತ್ತಿರುವ ವಿದ್ಯಾ ದೇಗುಲ ಇದು. ಇಲ್ಲಿ ನಾವು ತೃಪ್ತಿಯಲ್ಲಿದ್ದೇವೆ. ಆದರೆ ದೇಶುದ್ಧಿ, ಮನಶುದ್ಧಿ, ಆತ್ಮತೃಪ್ತಿ ಕೊಡುವುದು ಪುಣ್ಯಕ್ಷೇತ್ರಗಳು ತಾನೇ. ಯಾಕೋ ಇನ್ನು ಪುಣ್ಯಕ್ಷೇತ್ರಗಳ ಸಂರಕ್ಷಣೆ ಮಾಡಬೇಕು, ಪುಣ್ಯ ಸಂಪಾದನೆ ಮಾಡಬೇಕು, ಪುಣ್ಯ ತೀರ್ಥಗಳಲ್ಲಿ ಮಿಂದೇಳಬೇಕೆಂಬುದೇ ಆಸೆಯಾಗಿದೆ. ಸದ್ಬೋಧಿನಿ ಸ್ವಾಮಿ, ಆದರೆ ಈ ಪರಮ ಪವಿತ್ರ ಭರತಖಂಡದಲ್ಲಿ ಯಾವ ಕ್ಷೇತ್ರಕ್ಕೆ ಹೋಗಬೇಕೆಂದು ಯೋಚಿಸಿರುವೆ? ಸ್ವಾಮಿ, ಸದ್ಬೋಧಿನಿ, ಇಲ್ಲಿ ಖ್ಯಾತಿವೆತ್ತ ಪವಿತ್ರ ಕ್ಷೇತ್ರ ಗಂಗಾ, ಯಮುನಾ, ಸರಸ್ವತಿ ಮೂರು ಸಂಗಮಿಸಿದ ಶರದಿ ಸೇರುವ ಜಾಗ, ಅದೇ ಸೋಮನಾಥನ ದಿವ್ಯ ಕ್ಷೇತ್ರ. ಅಲ್ಲಿಗೆ ಹೋಗೋಣವೇ? ಹಾಗೇ ಆಗಲಿ. ಆದರೆ ನಾವು ಮಾತ್ರವಲ್ಲ, ನಮ್ಮ ಜೊತೆ ಮಗನಾದ ಮಣಿಕರ್ಣನನ್ನು ಕರೆದುಕೊಂಡು ಹೋಗೋಣ. ಹಾಗೇ ಆಗಲಿ. ಮಗನೇ ಮಣಿಕರ್ಣ,
ಕಲಿತಿ ಮಗನೇ? ನೀವು ಕಲಿಸಿದ ಪಾಠವನ್ನು ಮನನ ಮಾಡುತ್ತೇನೆ ತಂದೆ. ಹಾಗಾದರೆ ನಾನು ಕೇಳುವ ಪ್ರಶ್ನೆಗೆ ಉತ್ತರ ನೀಡುವೆಯಾ? ಕೇಳಿ ತಂದೆ, ಧಾರಾಳೋತ್ತರಿಸ್ತೇನೆ. ವೇದಗಳು ಯಾವುದು ಮಗನೇ? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಶಹಬಾಸ್ ಮಗನೇ, ಶಹಬಾಸ್. ಇನ್ನೊಂದು ಕೇಳಲಿ, ವೇದಗಳ 4 ಉಪವಿಭಾಗ ಯಾವುದು ಮಗನೇ? ಸಂಹಿತೆಗಳು, ಆರಣ್ಯಕಗಳು, ರಾವಣಕಗಳು, ಉಪನಿಷತ್ತಿಗಳು. ಶಹಬಾಸ್ ಮಗನೇ, ಶಹಬಾಸ್. ಹಾಗಾದರೆ ನಾನೊಂದು ಪ್ರಶ್ನೆಯನ್ನು ಕೇಳಲಿ? ಕೇಳಿ ತಾಯಿ. ಹರಿಷಡ್ವೈರಿಗಳು ಯಾವುದು ಮಗನೇ? ಕಂಡದ್ದನ್ನು ಬಯಸುವುದೇ ಕಾಮ, ಬಯಸಿದ್ದು ದೊರೆಯದ ಕ್ರೋಧ, ದೊರೆತರೆ ಇನ್ನಷ್ಟು ದೊರೆಯಲೆಂಬ ಲೋಭ. ಇನ್ನಷ್ಟು ದೊರೆತರೆ ಅದು ತನ್ನ ಕೈ ಬಿಟ್ಟು ಹೋಗಬಾರದೆಂಬುದ ಮೋಹ. ಅದು ಕೈ ಬಿಟ್ಟು ಹೋಗಲಿ, ತನ್ನಲ್ಲಿಯೇ ಉಳಿದದಾಟು ಮಾಡ. ತನ್ನಲ್ಲಿರುವುದು ಬೇರೊಬ್ಬನಿಗೆ ಇದೆ ಎಂದು ತಿಳಿದು ಬಂದ ಅಕ್ಷರವಮ್ಮ. ಶಭಾಷ್ ಮಗನೇ. ಮಗನೇ ಮಣಿಕರ್ಣ, ಇನ್ನು ತಡ ಮಾಡುವುದು ಸರಿಯಲ್ಲ. ಪ್ರವಾಸ ಕ್ಷೇತ್ರದತ್ತ ಸಾಗೋಣ. ಹಾಗೆಯೇ ಆಗಲಿ. ವರಪ್ರಭಾಸ ಕ್ಷೇತ್ರದೆಡೆಗೆ ಸಾಧೀಪದಿ ಗುರು ಸತಿ ಸುತರ ಕೂಡಿ ಬರುತ್ತ ಬೇಡದಾಗ ಪರಮ ಪಾವನದ ದೇಗುಲದೊಳು ಉದ್ಭವಿಸಿ ಮೆರೆದಿರ್ಪ ಶಿವನಾಮಲಿಂಗ. ಪರಮ ಪಾವನದ ದೇಗುಲದೊಳು ಉದ್ಭವಿಸಿ ಮೆರೆದಿರ್ಪ ಶಿವನಾತ್ಮಲಿಂಗ. ತತ್ವೋದಿನಿ, ಸ್ವಾಮಿ. ಅಗೋ ಅಲ್ಲಿ ಕಾಣುತ್ತಾ ಇದೆಯಲ್ಲ, ಅದೇ ದ್ವಾದಶ ಲಿಂಗಗಳಲ್ಲಿ ಒಂದಾದ ಸೋಮನಾಥ ಲಿಂಗ. ಪುಣ್ಯತೀರ್ಥದಲ್ಲಿ ಮಿಂದು ನಂತರ ಶಿವಾರ್ಚನೆಯನ್ನು ಮಾಡೋಣ. ಮಗನೇ ಮಣಿಕರ್ಣ, ಹೋಗಿ ಬಾ ಮಗನೇ, ಆ ನದಿಯಲ್ಲಿ ಮಿಂದು ಬಾ. ಜಾಗ್ರತೆ ಮಗ, ದೂರ ಹೋಗ್ಬೇಡ. ತತ್ವೋದಿನಿ, ಸ್ವಾಮಿ. ನಾವು ಅಲ್ಲಿಯವರೆಗೆ ಪ್ರಕೃತಿಯನ್ನು ವೀಕ್ಷಿಸುತ್ತಾ ಬರೋಣ. ಹಾಗೆಯೇ ಆಗಲಿ. ಕಾಲವತಿ ಪ್ರತಿಕೂಲವಾಗಿದ್ದೇನೆ. ಏನನ್ನು ಕಾಣುತ್ತಾ ಇದ್ದೇನೆ. ಮೇಲ್ಭಾಗದಲ್ಲಿ ಒಬ್ಬ ಬಾಲಕ ಸ್ನಾನಕ್ಕಾಗಿ ನೀರಿಗಿಳಿಯುತ್ತಿದ್ದಾನೆ. ಅದಕ್ಕಾಗಿ ಘೋರ ರೂಪವನ್ನು ತಾಳಿದ್ದೇನೆ. ಹರ್ಷವಾಯಿತು, ಹರ್ಷವಾಯಿತು.
ಓಹೋ, ಹರ್ಷವಾಯ್ತು ಹರ್ಷವಾಯ್ತು. ಈ ಬಾಲಕನನ್ನು ಕಂಡು ನರಮಾಂಸ ತುಂಬಾ ರುಚಿಯಾಗಿರುತ್ತದೆ. ಅದಕ್ಕಾಗಿ ಘೋರವಾದ ರೂಪವನ್ನು ತಾಳಿದ್ದೇನೆ. ಇನ್ನು ಇಲ್ಲಿರುವುದು ಸರಿಯಲ್ಲ, ನೆಲಕ್ಕೆ ಸಾಗಿ ಹೋಗುತ್ತೇನೆ. ಅದರಲ್ಲಿ ಹೊಸಳೆ ಇಲ್ಲಿ ಯಾರೂ ಕಾಣುತ್ತಾ ಇಲ್ಲ. ಇದೇ ಸರಿಯಾದ ಸಂದರ್ಭ, ತಿಂದು ದೇಗುತ್ತೇನೆ. ಎಂತಹ ಕೆಲಸಕ್ಕೆ ಮುಂದಾಗಿರುವೆ. ಅವನ ಆಯಸ್ಸು ಇಷ್ಟೇ ಅಂತಿದ್ದರೆ ಮೀರುವವರಾರು, ವಿಧಿಲಿಖಿತವನ್ನು ಬಲ್ಲವರಾರು. ಪುತ್ರಶೋಕದಿಂದಲೇ ನಾವು ಬದುಕುವುದಾ ದೇವರಿಗೆ ಚಂದ ಎಂದ ಮೇಲೆ ನಾವೇನು ಮಾಡಲು ಸಾಧ್ಯ? ಹೀಗೆ ಬಾ, ಸಾಗೋಣ. ಆ
ಬರುತ್ತದೆ. ಕಾರಣ ಕಂಸವದೆ. ಮಾವನೆಂಬ ಭಾವ ಬಿಟ್ಟು ದುಷ್ಟತನದಿಂದ ಮೆರೆಯುತ್ತಿದ್ದ ಆ ಕಂಸನನ್ನು ಕೊಂದೆವು. ಅಜ್ಜ ಉಗ್ರಸೇನನನ್ನು ಮಥುರೆ ಸಿಂಹಪೀಠಕ್ಕೇರಿಸಿದೆವು. ಆದರೆ ನಾವು ನಮ್ಮ ಬಗ್ಗೆ ಆಲೋಚನೆ ಮಾಡಬೇಕು. ಹೆಚ್ಚಿನ ವಿದ್ಯಾರ್ಜನೆ ಹೊಂದಬೇಕಲ್ಲ. ಅದಕ್ಕೆ ಸರಿಯಾದ ಗುರುಕುಲ, ಕಾಶ್ಯ ಸಾಂದೀಪನಿಗಳಂತೆ. ಈ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಗ್ರಜ? ತಮ್ಮ ಅಗ್ರಜ, ಸರಿಯಾದ ಚಿಂತನೆ ನಿನ್ನದು. ನರನಾಗಿ ಹುಟ್ಟಿದ ತನಿಗೆ ವಿದ್ಯೆ ಎಂಬುದು ಬಹಳ ಮುಖ್ಯ. ಸದ್ಗುರುವಿನಲ್ಲಿ ವಿದ್ಯೆಯನ್ನು ಕಲಿತು ಶ್ರೇಷ್ಠ ವ್ಯಕ್ತಿಯಾಗಿ ಜಗತ್ತಿನ ಶಕ್ತಿಯಾಗಿ ನಿಲ್ಲುತ್ತಾನೆ. ಹಾಗಾಗಿ ಸಾಂದೀಪನಿ ಮುನಿಗಳ ಬಳಿ ಹೋಗಿ ಸಮಸ್ತ ವಿದ್ಯೆಯನ್ನು ಕಲಿತು ಬರೋಣವೇ? ಹಾಗೇ ಆಗಲಿ. ಪರಮ ತೇಜೋಪುಂಜವೇ ಧರೆಗಿಳಿದ ಹಾಗೆ ಕಂಗೊಳಿಸುತ್ತಾ ಇದ್ದೀರಿ. ಯಾರು ಮಕ್ಕಳೇ ನೀವು? ನಿಮ್ಮ ತಂದೆ ತಾಯಿ ಯಾರು? ನಿಮ್ಮ ಊರು ಯಾವುದು ಹೇಳುವಿರಾ?
ಕಾಶಿಯ ಜ್ಞಾನೇಶ್ವರ ಮಂದಿರವನ್ನು ಹೊಕ್ಕ ಅನುಭವ ಈ ಗುರುಕುಲವನ್ನು ಸೇರಿದ ನಮಗಾಯಿತು. ನಾವು ಮಧುರೆಯಿಂದ ಬಂದವರು. ಹೌದೇ? ವಸುದೇವ ದೇವಕಿಯರ ಮಕ್ಕಳು ನಾವು. ನಾನೇ ಕೃಷ್ಣ, ಈತ ನನ್ನ ಅಗ್ರಜ ಬಲರಾಮ. ಸಾನ್ನಿಧ್ಯ ಸೇರಲು ಕಾರಣವಿದೆ. ಏನದು? ಗುರುದೇವ, ಅಮ್ಮ, ತಮ್ಮಲ್ಲಿರುವ ಸರ್ವ ವಿದ್ಯೆಯನ್ನು ಕಲಿಯಲು ಬಂದಿದ್ದೇವೆ. ತಾವು ನಮಗೆ ವಿದ್ಯಾದಾನ ನೀಡಿ ಧರಿಸಬೇಕೆಂದು ಇದೇ ನನ್ನ ವಿನೀತ ಪ್ರಾರ್ಥನೆ. ಹಾಗೆಯೇ ಆಗಲಿ ಮಕ್ಕಳೇ. ಪರಮ ಪುರುಷರಾದ ನಿಮಗೆ ಸಕಲ ವಿದ್ಯೆಯನ್ನು ಬೋಧಿಸುತ್ತೇನೆ. ಹೀಗೆ ಬನ್ನಿ. ರಾಮಕೃಷ್ಣರು 64 ದಿನಗಳಲ್ಲಿ 64 ವಿದ್ಯೆಗಳನ್ನು ಕಲಿತು ಬಿಟ್ಟರು. ಇನ್ನು ಆರ್ಜಿಸಿದ ವಿದ್ಯೆಯನ್ನು ಸಕಾರ್ಯಕ್ಕಾಗಿ ವಿನಿಯೋಗ ಮಾಡಲು ಅವರನ್ನು ಬೀಳ್ಕೊಡುವ ಸಮಯ ಬಂದಿದೆ. ರಾಮಕೃಷ್ಣರೇ, ಎದ್ದೇಳಿ ಮಕ್ಕಳೇ. ರಾಮಕೃಷ್ಣರೇ, ನೀವು ಸಕಲ ವಿದ್ಯೆಯನ್ನು ಕಲಿತಿದ್ದೀರಿ. ಇನ್ನು ಆರ್ಜಿಸಿದ ವಿದ್ಯೆಯನ್ನು ಸಕಾರ್ಯಕ್ಕಾಗಿ ವಿನಿಯೋಗ ಮಾಡಲು ನಿಮ್ಮ ಪುರಕ್ಕೆ ತೆರಳಿರಿ. ಕೃಷ್ಣ, ಗುಣಾಧ್ಯಾಯರಾದಂತಹ ತಮ್ಮಿಂದ ಸಕಲ ವಿದ್ಯೆಯನ್ನು ಕಲಿತವರಿದ್ದೇವೆ. ಆದರೆ ಈಗ ಗುರುಮಠವನ್ನು ಬಿಟ್ಟು ತೆರಳುವಂತಹ ಸಂದರ್ಭ. ಹೌದು. ಗುರುದಕ್ಷಿಣೆ ಕೊಡುವುದು ಸಂಪ್ರದಾಯ. ತಾವೇನಾದರೂ ಅಪೇಕ್ಷಿಸಿದಲ್ಲಿ ಅದನ್ನು ತಂದುಕೊಡಲು ಸಿದ್ಧರಿದ್ದೇವೆ. ಆಗಬೇಕು. ಕೃಷ್ಣ, ನೀವು ನನ್ನಲ್ಲಿಗೆ ಬಂದು ವಿದ್ಯೆ ಕಲಿತದ್ದೇ ದೊಡ್ಡ ಗುರುದಕ್ಷಿಣೆ. ನನಗೇನು ಬೇಡ ಮಕ್ಕಳೇ. ಸ್ವಾಮಿ, ಮಕ್ಕಳು ಹೊರಟದ್ದೆ. ಅಮ್ಮ, ನಿಮ್ಮ ಮುಖದಲ್ಲಿ ಬೇಸರ. ಏನೋ ವಿಚಾರ ಇದ್ದಿರಬೇಕು. ದಕ್ಷಿಣ ರೂಪದಲ್ಲಿ ನಾನು ನಡೆಸಿಕೊಳ್ಳುತ್ತೇನೆ. ಹೇಳಿ ಅಮ್ಮ. ನನ್ನ ಮಗಳಿರ ಅಮ್ಮ, ನಮ್ಮ ದುಃಖದ ಕಥೆಯನ್ನು ಏನೆಂದು ಹೇಳಲಿ? ಏನಂತಮ್ಮ? ನಮಗೂ ಒಬ್ಬ ಮಗನಿದ್ದ. ಮಗನಿದ್ದನೆ? ಹೌದು. ಒಂದು ದಿನ ಪ್ರವಾಸ ಕ್ಷೇತ್ರಕ್ಕೆ ತೀರ್ಥಸ್ಥಾನಕ್ಕಾಗಿ ಹೋದೆವು. ಅಲ್ಲಿ ನಮ್ಮ ಮಗ ಮಣಿಕರ್ಣ ಜಲಕ್ಕಾಗಿ ಸಮುದ್ರಕ್ಕಿಳಿದ. ಜಲಕ್ಕಿಳಿದ ಮಗ ಮತ್ತೆ ಮೇಲೆದ್ದು ಬರಲೇ ಇಲ್ಲ. ನಂದಮ್ಮನ ಕಾಣಬೇಕೆಂಬುದೇ ಆಸೆ ಮಕ್ಕಳೇ. ಅಮ್ಮ, ಮಾತೆಯನ್ನು ಮಗಳಿಗಿನ ವ್ಯಾಪಕವಿದೆ. ಪುಣ್ಯಕ್ಷೇತ್ರದಲ್ಲಿ ಮಗನನ್ನು ಕಳೆಕೊಂಡಿರೆ ಅಳಿದ ಕಂದದ ದುಃಖವನ್ನು ಮರೆತು ನೀರು ಪ್ರದಾನ ನೀಡುತ್ತಿದ್ದೇವೆ. ನಿಮ್ಮ ಮಗ ಎಲ್ಲೇ ಇರಲಿ, ಹೇಗೆ ಇರಲಿ, ನಾವು ತಂದು ಕೊಡುತ್ತೇವೆ. ನಿಮ್ಮ ಹಾರೈಕೆ ಬಲ ಬಂದಿದ್ದಾರೆ ಸಾಕು. ಅನುಭವಿಸುತ್ತೇವೆ. ಆಶೀರ್ವಾದ. ರಾಮಕೃಷ್ಣರೇ, ಗುರುದೇವ, ಕೈಗೊಂಡ ಕಾರ್ಯದಲ್ಲಿ ಯಶೋವಂತರಾಗಿ ಮಕ್ಕಳೇ. ಅಗ್ರಜ, ತಮ್ಮ ಕೃಷ್ಣ, ಗುರುಗಳಿಂದ ಆಶೀರ್ವಾದವನ್ನು ಪಡೆದಿದ್ದೇವೆ. ಇನ್ನು ನೇರವಾಗಿ ಪ್ರವಾಸ ಕ್ಷೇತ್ರಕ್ಕೆ ತೆರಳೋಣ. ಹಾಗೆ
ಪ್ರಾರ್ಥಿಸಬೇಕಾದದ್ದು ನಮ್ಮ ಕರ್ತವ್ಯ. ಆತನನ್ನು ಸ್ತುತಿಸೋಣ. ಹಾಗೆ ಆಗಲಿ. ಜಯ ನಮೋ ವರುಣದೇವ ವಾರಲೇಪತೆ, ಜಯ ನಮೋ ರತ್ನಾಕರಾಯ, ಜಯ 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 ಜಯ. ವರುಣದೇವನಿಗೆ ನಮ್ಮ ಸ್ತುತಿ ಕೇಳುವುದಿಲ್ಲ. ಬಾರದಿ ಹಣೆ ವರುಣ, ಈ ಅಗ್ನಿಯನ್ನು ಬತ್ತಿಸುವ. ಹಾಗೇ ಆಗಲಿ. ಜಯ ಶ್ರೀ ಶ್ರೀಕೃಷ್ಣ ಸ್ವಾಮಿ ಹಾಗೂ ಬಲರಾಮ ದೇವರೇ, ತಪ್ಪಾಯಿತು ಸ್ವಾಮಿ. ಶ್ರೀಹರಿ, ನಾನು ನಿನ್ನ ಸೇವಕ. ನನ್ನಿಂದ ಏನು ಸೇವೆ ಆಗಬೇಕು ಅಪ್ಪನೇ ಆಗಲಿ. ವರುಣದೇವ, ದೇವ, ಅರಿಯದೆ ಮಾಡಿದ ತಪ್ಪಿಗೆ ಅರಿತಲ್ಲೇ ಪರಿಹಾರ ಮಂಡಿಸಿದ್ದೇವೆ. ಆದರೆ ನಾವು ಬರುವುದಕ್ಕೆ ಕಾರಣವಿದೆ. ದುರ್ಬಲನಾದ ಮಣಿಕರ್ಣನು ಪ್ರವಾಸ ಕ್ಷೇತ್ರಕ್ಕೆ ಬಂದವ. ಮರಳಿ ಮನೆಗೆ ಸೇರಲಿಲ್ಲ. ಶರದಿ ಕೊಡೆಯನಾದ ಇನ್ನಲ್ಲಿರಬೇಕು. ದೇವ, ವರುಣದೇವ, ಮಣಿಕರ್ಣನೊಂದಿಗೆ ಅವನನ್ನು ಕೊಂಡೊಯ್ದದ್ದು ಇದೇ ಸಮುದ್ರಾಲದಲ್ಲಿ ಅಡುಗುದಾನ ನಿರ್ಮಿಸಿ ವಾಸಿಸುತ್ತಿರುವ ಪಂಚಜನ ಎನ್ನುವಂತಹ ರಾಕ್ಷಸನು. ಹಾಗಾಗಿ ಅವನನ್ನು ಕೊಂದು ಗುರುಸುತನನ್ನು ಪಡೆದುಕೊಂಡು ಹೋಗಿ ಪ್ರಭು. ವರುಣದೇವ, ದೇವ, ನೀನಿನ್ನು ತೆರಳು. ಆ ಪಂಚಜನನನ್ನು ನಾವು ನೋಡಿಕೊಳ್ಳುತ್ತೇವೆ. ಹಾಗೇ ಆಗಲಿ. ಅಗ್ರಜ, ತಮ್ಮ ಕೃಷ್ಣ, ವರ್ಣನನ್ನು ಬೀಳ್ಕೊಂಡೆವು. ಇನ್ನು ನೇರವಾಗಿ ಪಂಚಜನನನ್ನು ಕರೆಯೋಣ. ಹಾಗೆ ಆಗಲಿ. ಎಲ್ಲವೂ ಪಂಚಜನ. ಜಲದಾಲದಲ್ಲಿ ಅಡಗಿ ಅವ್ಯವಹಾರ ನಡೆಸೆಯ. ಇದೋ ನಿನ್ನನ್ನು ಸಮರಕ್ಕೆ ಕರೆಯುವವರು ಬಲರಾಮ ಕೃಷ್ಣರು. ಬಾ ಬಾ ಬಾ. ಒಬ್ಬರಲ್ಲ ಇಬ್ಬರು ಬಾಲಕರು. ಏನು ಶೌರ್ಯ, ಏನು ಧೈರ್ಯ! ಒಬ್ಬೊಬ್ಬ ಯಾರೆಲ್ಲೋ ಪಂಚಜನ ಎಂದು ಕರೆದವರು ನೀವೇಯೋ? ನಾವೇ. ನಿಮ್ಮ ಶೌರ್ಯವನ್ನು ಮೆಚ್ಚಲೇಬೇಕು. ಯಾಕೆ ಕರೆದಿರಿ? ಏನಾಗಬೇಕು? ಬನ್ನಿಯುವುದಕ್ಕೆ. Thank you.
ಬಂದಿದ್ದಿ. ಹೌದು. ನಿನ್ನನ್ನು ವಿಚಾರಿಸುವುದಕ್ಕೆ ಬಂದವರು. ಹಾ, ಸಾಯುವುದಕ್ಕೆ ಸಿದ್ಧನಾಗು. ಮುಚ್ಚ ಬಾಯಿ. ಎಲ್ಲ ಬಾಲಕರೇ, ಏನಿಲ್ಲ, ಕಾಲನಾದರೂ ನನ್ನ ಎದುರು ಬರುವುದಕ್ಕೆ ಹೆದರಿಕೊಳ್ಳುತ್ತಾನೆ. ಅಂತಹದ್ರಲ್ಲಿ ಮಕ್ಕಳು ನೀವು, ನಿಮಗೆ ಹೋಗುವ ಕಾಲಕ್ಕೆ ಬಂದ ಬುದ್ಧಿ, ನಮಗೆ ನರಮಾಂಸ ಭೋಜನ ಮಾಡುವ ಯೋಗ. ಒಳ್ಳೆಯ ಮಾತಿನಲ್ಲಿ ಹೇಳುತ್ತೇನೆ, ಏನು ಹಿಂದೆ ಹೋದರಲ್ಲೇ ಸಾವು, ಇಲ್ಲವಾದರೆ ನನ್ನ ಕೈಯಿಂದಲೇ ಸಾಯುತ್ತೀರಿ. ಒಂದೊಮ್ಮೆ ಪಿನಾಕಿಯು ಬಂದರು. ಹೋರಾಡುವ ಸಾಮರ್ಥ್ಯ ಇದೆ. ನಾನು ನಿನ್ನನ್ನು ಕೊಂದು ಪುರುಷತನ ಆತ್ಮಕ್ಕೆ ಶಾಂತಿ ಒದಗಿಸುತ್ತೇವೆ. ಬಾ ಮುಂದೆ. ಕಾಪಾಡು ಪ್ರಭು, ಕಾಪಾಡು. ನೀನು ಯಾರು ಎಂದು ಅರಿಯದೆ ನಿನ್ನೊಂದಿಗೆ ಹೋರಾಟವನ್ನು ಮಾಡಿ ಅಜ್ಞಾನ ಕಲೆಯಿತು ಸುಜ್ಞಾನ ಮೂಡಿ ಪ್ರಭು, ಗುರುಸುತನ ಶರೀರವನ್ನು ಭಕ್ಷಿಸಿದ್ದೇವೆ. ಅವನ ಆತ್ಮ ಶೈಮಿನಿಯಲ್ಲಿದೆ. ಇನ್ನು ಮುಂದೆ ಈ ಭೂಮಿಯ ಮೇಲೆ ಬದುಕುವ ಯಾವ ಆಸೆಯೂ ಇಲ್ಲ. ನನಗೆ ಮೋಕ್ಷವನ್ನು ಕೊರಿಸು. ಜಯ 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 ಜಯ. ಮಗನೇ ಪಂಚಜನ, ಶ್ರೀಹರಿ, ನಿನ್ನಿಚ್ಛೆಯಂತೆ ಆಗಲಿ. ನಿನ್ನ ಬೆನ್ನು ಮುರಿದು ಶಂಖವನ್ನು ನಿರ್ಮಾಣವಾಗುತ್ತದೆ. ಓಹೋ, ಅದುವೇ ಪಾಂಚಜನ್ಯವೆನ್ನುವ ಹಾಗೆ ಪ್ರಸಿದ್ಧಿಯನ್ನು ಪಡೆ. ನಿನ್ನ ಹೆಸರು ಸೂರ್ಯಚಂದ್ರರಿರುವ ತನಕ ಶಾಶ್ವತವಾಗಿ ಉಳಿಯುತ್ತದೆ. ಇದು ನಿನ್ನಿಚ್ಛೆಯಂತೆ ಮೋಕ್ಷವನ್ನು ಪಡೆಯುವುದಕ್ಕೆ ಸಿದ್ಧನಾಗು. ಮುಂದೆ ಅಗ್ರಜ, ಅಮ್ಮ ಕೃಷ್ಣ, ದುಷ್ಟನಾದ ಪಂಚಜನನನ್ನು ಕೊಂದವರಿದ್ದೇವೆ. ಆತ ಹೇಳಿದ್ದು ಹೇಗೆ? ಗುರುಸುತ
ಈತನ ಆತ್ಮವು ವೈವಸ್ವತ ಪಟ್ಟಣವನ್ನು ಸೇರಿದೆ ಎಂಬುದಾಗಿ ತಡ ಮಾಡುವುದಲ್ಲ, ವೈವಸ್ವತ ಪಟ್ಟಣವನ್ನು ಸೇರೋದು. ಹಾಗೆ ಆಗಲಿ.